ಸಾಲತ್ತೂರು ಕಾಡು ಮಠದ ವಿದ್ಯಾರ್ಥಿ ನಿಮಿತ್ತ ಅವಮಾನವೀಯವಾದ ಹಲ್ಲೆ ನಡೆಪಾಯಿನ ಘಟನೆದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದಾಗಲು ಶುಕ್ರವಾರ ಬಯ್ಯಾಗ ಇಲ್ಲಗ ಭೇಟಿ ಕೊರ್ದು ಆಹಾರ ಸಾಮಗ್ರಿಗಳನ್ನು ಪಟ್ಟದು ನೀಗ್ಲಿನ ಕಾನೂನು ಹೋರಾಟಗ ಪೂರ್ತಿ ಬೆಂಬಲ ಕೊರ್ಪ ಪಂಡದು ಸಾಂತ್ವನ ಮಲ್ತೇರು ಆನನ ಅಮ್ಮೇರು ಮೊಹಮ್ಮದ್ ಮುಸ್ಲಿಯಾರಿನ ಒಟ್ಟಿಗೆ ಪಾತ್ರಕತೆ ನಡಪಾಯಿನಿರ್ದು ಬೊಕ್ಕ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಜಿಲ್ಲಾ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ಪಾತಿರೊಂದು ತಂಕ್ಲೆ ಸಂಘಟನೆರ್ದು ಕಾನೂನಾತ್ಮಕ ಹೋರಾಟಗ ಪೂರ್ತಿಯಾದ ಎಲ್ಲ ದಾಖಲೆಗೆ ಬೆಂಬಲ ಕೊರ್ಪ ಬಿಹಾರ ಉತ್ತರ ಪ್ರದೇಶದ ನಡಪುನ ಇಂಜಿನ ಕೃತಿಯಲು ತಂಕ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡಪೆರ ಬಲ್ಲಿ ಈ ಕೃತ್ಯನು ಮಾತಾ ಸಂಘ ಸಂಸ್ಥೆಯಲ್ಲಿ ಒಟ್ಟಾದ ವಿರೋಧ ಮಲ್ಪಡು ಹಲ್ಲೆ ಮಲ್ತಿನಕ್ಲೆಗೆ ಶಿಕ್ಷೆ ಆಪನಡೆ ಮುಟ್ಟ ತಂಕ್ಲು ಉಗ್ರ ಹೋರಾಟ ಮಲ್ಪಕೊಂಡು ತೆರಿಪಾಯರು. ಅದಕ್ಕೆ ಬೇಕಾಗಿ ನಮ್ಮ ಸಂಘಟನೆಯಿಂದ ನಿಮಗೆ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ನಮ್ಮ ಸಹಾಯ 100% ನಾವು ಕೊಡ್ತೇವೆ. ಇನ್ನು ಪುನರಾವರ್ತನೆ ಆದರೆ ಇದು UPಯ ಬಿಹಾರದಲ್ಲಿ ಆದಂಥ ಕೆಲಸಗಳು ಇನ್ನು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲೇಬಾರದು. ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗೂಡಿ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು. ಇವರಿಗೆ ಕಾನೂನಾತ್ಮಕವಾಗಿ ಇವರನ್ನು ಸರ್ಕಾರದಿಂದ ಶಿಕ್ಷೆ ಕೊಡಿಸುವ ಹಾಗೆ ಮಾಡಬೇಕು. ಅದಲ್ಲದೆ ರಾಜಕೀಯ ವ್ಯಕ್ತಿಗಳು ಕೂಡ ಇದನ್ನು ಒಂದು ಸಮುದಾಯದ ಪರವಾಗಿ ಕೆಲಸ ಮಾಡಬಾರ್ದು. ಎಲ್ಲರೂ ಒಂದೇ ರೀತಿ ಅಂತೇಳಿ ರಾಜಕೀಯ ವ್ಯಕ್ತಿಗಳು ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಈ ಹುಡುಗನಿಗೆ ಅಂದರೆ ಈಗ 15 ವರ್ಷ ಆದದಲ್ಲ, 17 ವರ್ಷ ಆದದ್ದು, ಪ್ರಾಯ ಕೂಡ ಪೂರ್ತಿ ಆಗಲಿಲ್ಲ, 18 ವರ್ಷ ಆಗಲಿಲ್ಲ. ಆ ಹೊಡೆದಂಥ ಜೈ ಶ್ರೀರಾಮ್ ಅಂತ ಹೇಳಿ ಯಾರು ಹೊಡೆದಿದ್ದಾನೆ ಅವನು ಇನ್ನು ಮುಂದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹಿಂದೂ ಆಗಿ ಹೊರಗೆ ಬರಬೇಕು. ಜೈಲಿಂದ ಬರುವಾಗ ಅಂದರೆ ಇನ್ನೊಬ್ಬರಿಗೆ ಒಬ್ಬ ಹಿಂದೂ ಆಗಿ ಉಪಕಾರ ಮಾಡುವುದನ್ನು ಮಾತ್ರ ಅವರ ಹಿಂದೂ ಇದರಲ್ಲಿ ಕಲಿಸ್ತಾರೆ. ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬಾರ್ದು ಅಂತ ಅವರದ್ದು ಧರ್ಮದಲ್ಲಿ ಕೂಡ ಇದೆ. ಹಾಗಿರೋ ನಮ್ಮ ಧರ್ಮವು ಕೂಡ ಅದನ್ನೇ ಕಲಿಸ್ತಾ ಇದೆ. ನಾವು ಈಗ ಅದಕ್ಕೆ ಬೇಕಾಗಿ ಅವನ ಜೈಲಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು. ಇದು ಶಿಕ್ಷೆ ಆಗುವ ತನಕ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆಯಿಂದ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ. ಅದರಿಂದ ಇದೊಂದು ಸಂದೇಶವನ್ನು ಕೂಡ ನಾವು ನಮ್ಮ ಜಿಲ್ಲಾಧಿಕಾರಿಗೂ ಹಾಗೆಯೇ ನಮ್ಮ ಸರ್ಕಾರಕ್ಕೂ ನಾವು ಇದೊಂದು ಉಸ್ತುವಾರಿ ಸಚಿವರಿಗೆ ನಾವೊಂದು ಇದನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಗೌರವ ಅಧ್ಯಕ್ಷರು DI ಅಬೂಬಕರ್ ಕೈರಂಗಳ ಪಾತ್ರರೊಂದು ಅಮಾಯಕೆ ಚವನಿನ ಮಿತ್ತದ ಹಲ್ಲೆ ನಡೆದಿನೋ ಅಕ್ಷಮ್ಯ ಅಪರಾಧ ತಂಕ್ಲೆ ಸಂಘಟನೆ ಇಂದಿನ ಸಹಿಸುಜಿ ಬಲವಾದ ಖಂಡಿಸಾವ ದುಂಬದ ದಿನಗಳು ಇಂಚಿನ ಘಟನೆ ಪಿರ ಆಯರಬಲ್ಲಿ ತಂಕ್ಲು ಶಾಂತಿ ಪ್ರಿಯರಾತ ಅಮಾಯಕ ಜವನ್ಯಾಗ ನ್ಯಾಯ ತಿಕ್ಕೊಡು ಆರೋಪಿಗೆ ಶಿಕ್ಷೆ ಆವಡೊಂದು ಒತ್ತಾಯಿಸಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗ ಕೇಳ್ತಾ ಇರೋದು, ನಮ್ಮ ವೇದಿಕೆ ಕೇಳ್ತಾ ಇರೋದು, ಪ್ರಪ್ರಥಮವಾಗಿ ನಾವು ಕೇಳ್ತಾ ಇದ್ದೇವೆ ಜೈ ಶ್ರೀರಾಮ್ ಅಂತೇಳಿ ಅವರು ಒಬ್ಬ ಅನ್ಯ ಧರ್ಮದವನಿಗೆ ಆ ಘೋಷಣೆಯನ್ನು ಕೂಗಬೇಕು ಅಂತ ಹೇಳೋದು ನಾವು ಕೇಳಿದ್ದು ಬಿಹಾರ ಅಥವಾ ಇನ್ಯಾವುದೋ ಒಂದು ರಾಜ್ಯದಲ್ಲಿ. ಇಂಥ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡೋದು ಯಾಕಂದರೆ ಅರಾಜಕತೆ ಸೃಷ್ಟಿ ಮಾಡೋದು ಅಂತ ಹೇಳೋದು. ಅದಕ್ಕೆ ಆ ಸೃಷ್ಟಿ ಮಾಡೋದಕ್ಕೆ ನಾವು ಶಾಂತಿ ಪ್ರಿಯರು ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರಿಟ್ಟುಕೊಂಡು ನಾವು ಒಂದು ವೇದಿಕೆಯನ್ನು ಮಾಡಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ರಾಜ್ಯ ವ್ಯಾಪ್ತಿ ಇರುವಂಥ ಒಂದು ಸಂಘಟನೆ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಅದರ ಅಧ್ಯಕ್ಷರಾಗಿರೋದು ಸಾಫಿ ಬಾಬುಕಟ್ಟೆ ಅವರು ಅಂತ ಹೇಳಿದರೆ ಸಾಮಾಜಿಕ ತುಡಿತವುಳ್ಳ ವ್ಯಕ್ತಿ ಅವರು ಕಳೆದ ರಂಜಾನ್ನಲ್ಲಿ ಸಾಧಾರಣ 250 ಕಿಟ್ಗಳನ್ನು ಒಬ್ಬರು ಎಲ್ಲ ಮನೆಗೆ ಮುಟ್ಟಿಸಿದ. ಅದರಲ್ಲಿ ಜಾತಿ ಧರ್ಮ ನೋಡಲಿಲ್ಲ ಅವರು ಹಿಂದೂ ನೋಡಲಿಲ್ಲ, ಮುಸ್ಲಿಂ ನೋಡಲಿಲ್ಲ, ಯಾವ ಧರ್ಮ ಅಂತ ನೋಡದೆ ಅವರು ಕೊಟ್ಟಿದ್ದಾರೆ. ಅಂಥ ಧರ್ಮ ನಾವು ಆ ಸಂಘಟನೆಯ ಉಸ್ತುವಾರಿಯಲ್ಲಿರ್ತಕ್ಕಂಥ ನಮಗೆ ಅದಕ್ಕೆ ಆಘಾತ ಆಗಿದೆ. ನಾವು ಅದನ್ನು ನಿರೀಕ್ಷಿಸಿರಲಿಲ್ಲ. ನಮಗೆ ಬಂದ ವಿಡಿಯೋದಲ್ಲಿ ಬಂದದ್ದು ಅವನು ಯಾವುದೋ ಒಂದು ಅನ್ಯ ಹುಡುಗಿಯನ್ನು ಅವಳಿಗೆ ಏನೋ ಒಂದು ಕಿರುಕುಳ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾಗಿ ಅವನಿಗೆ ಅವರು ಟಾರ್ಚರ್ ಮಾಡಿದರು ಅಂಥೇಳಿ ಅದಕ್ಕೆ ಸಾಧಾರಣ ಕೇಳ್ತಾ ಇದ್ದೇವೆ. ಸಾಧಾರಣ ಆ ಸಂಘಟನೆಯವರು ಅದೇ ಥರ ಮಾಡೋದು. ಅವರು ಲವ್ ಜಿಹಾದ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಹುಡುಗಿಯರನ್ನ ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತೇಳಿ ನಾವು ಅದನ್ನು ಕೇಳಿದ್ದೆವು. ನಾವು ಅದಕ್ಕೆ ದೊಡ್ಡ ಮಣ್ಣನ್ನು ಕೊಡಲಿಲ್ಲ, ಯಾಕಂದರೆ ಆಗಿರ್ಬೋದು ಅಂತೇಳಿ. ಬಟ್ ಈಗ ನಾವು ಕೇಳ್ತಾ ಇರೋದು ಅವನ ಮಗು ನೋಡುವಾಗಲೇ ಗೊತ್ತಾಗ್ತದೆ ಅಂತ ಅವನಲ್ಲಿ ಆ ಚರ್ಯನೇ ಕಾಣ್ತಾ ಇಲ್ಲ. ಅದು 17 ವರ್ಷದ ಹುಡುಗ, ಅವನಿಗೆ ಆ ಧೈರ್ಯ ಇರಲಿಕ್ಕಿಲ್ಲ. ಒಂದು ವೇಳೆ ಅವನು ಆ ಥರ ಮಾಡಿದ್ರು ಅವರು ಆ ಜೈ ಶ್ರೀರಾಮ್ ಎನ್ನುವಂಥ ಒಂದು ಶಬ್ದವನ್ನು ಅವನನ್ನು ಉದ್ರೇಕಗೊಳಿಸಿ ಮಾಡಿದ್ದು ಅಕ್ಷಮ್ಯ ಅಪರಾಧ. ಅದು ನಮಗೆ ಸಂಘಟನೆ ಆಗಲಿ ನಾವು ಮುಸಲ್ಮಾನರಿಗೆ ನಾವು ಅದು ಸಾಧ್ಯವಾದಂಥ ಒಂದು ಮಾತು. ನಾವು ಅದನ್ನು ಒಪ್ಪುವುದಿಲ್ಲ, ಮಾತ್ರ ನಾವು ಬಲವಾಗಿ ಖಂಡಿಸ್ತೇವೆ. ನಮ್ಮ ಸಂಘಟನೆ ಎಲ್ಲ
ಸಮಿತಿ ಎಲ್ಲ ಸದಸ್ಯರು ಅದನ್ನು ಬಲವಾಗಿ ಖಂಡಿಸ್ತೇವೆ. ಈ ಥರದ ಮುಂದಿನ ಈ ದಿನಗಳಲ್ಲಿ ಈ ಥರ ಆಗಬಾರ್ದು. ನಾವು ಶಾಂತಿ ಪ್ರಿಯರಾಗಿದ್ದೇವೆ ಮುಸಲ್ಮಾನರು. ನಾವು ಹೆಸರಿಟ್ಟದ್ದು ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು. ಆ ಟಿಪ್ಪು ಸುಲ್ತಾನ್ ಅವರು ಮಾದರಿ ಯೋಗ್ಯ ಒಬ್ಬ ರಾಜರಾಗಿದ್ದರು. ಅಂಥ ಒಬ್ಬ ರಾಜರ ಹೆಸರಿಟ್ಟುಕೊಂಡು ಅವರೊಬ್ಬ ದೊಡ್ಡ ಒಂದು ವಲಿಯಾಗಿದ್ದರು, ಅವರೊಬ್ಬ ಸಂತರಾಗಿದ್ದರು. ಆ ಸಂತರ ಹೆಸರಿಟ್ಟುಕೊಂಡು ನಾವು ಇಂಥದ್ದು ಮಾಡಿದ್ದೇವೆ. ನಾವು ಶಾಂತಿ ಪ್ರಿಯರು. ದಯವಿಟ್ಟು ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ, ಇನ್ನು ಮುಂದಕ್ಕಿಂತ ಇಂಥ ಯಾವುದೇ ಒಂದು ಘಟನೆಗಳು ನಡೆದು ನಾವು ಅದನ್ನು ಸಹಿಸುವುದಿಲ್ಲ. ಆ ಹುಡುಗನಿಗೆ ತಕ್ಕುದಾದ ನ್ಯಾಯ ಒದಗಿಸಬೇಕು, ಅವನಿಗೆ ತಕ್ಕುದಾದ ಶಿಕ್ಷೆಯೂ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕಳಕಳಿಯಿಂದ ನಾವು ವಿನಂತಿಸ್ತಾ ಇದ್ದೇವೆ. ಆನನ ಅಮ್ಮೇರು ಪಂಚಾಯತ್ ಸದಸ್ಯರು ಮೊಹಮ್ಮದ್ ಮುಸ್ಲಿಯಾರ್ ತನ್ನ ಮಗಕ್ಕೆ ಆಯಿನ ಹಲ್ಲದ ಬಗೆಟ್ ತೆರಿಪಾಯರು. നോമ്പ് ജനക്ക് മൂന്ന പിന്നെ അവനെ വിളിച്ചോണ്ട് പോയി. അവന് കുറച്ച് കണ്ണ് നമ്പറുണ്ടായി. കണ്ണ് നമ്പർ ചൂറ് അത് തയ്ക്കുന്ന മുന്നേ അങ്ങനെ മരുന്ന് എടുത്തിട്ട് അവൻ അവർക്ക് വിളിച്ചോണ്ട് പോയിട്ട് അത്ര മോനെ അവർ വിളിച്ചിട്ട് അവിടെ വിളിച്ചോണ്ട് വരും. കാട്ടുവരെ സാറ് മൈതാനിൽ ആരില്ലാത്തതാണ്. അവിടെ പോയിട്ട് തയ്ച്ചിട്ട് അവൻ ചൊല്ലിട്ടെത്തണം. വൃത്തി പോകുമ്പോൾ ചൊല്ലിട്ടില്ല പോലെ. പിന്നെ അവനെ പിറ്റേന്ന് അവന് കണ്ണ് ഇവിടെ വീങ്ങിട്ടുണ്ട്. അപ്പോൾ എന്താ കേട്ടാൽ അത് കട്ടിൽ താണ്ടില്ല ചൊല്ലിട്ടില്ല വിഷയം. അപ്പോൾ നോക്കുമ്പോൾ അതായത് തയ്ച്ചത് ഇവിടെ കരിഞ്ഞിട്ട് തയ്ക്കലുണ്ട്. വരുന്നില്ല കാതെല്ലാം കേട്ടോണ്ടാണ്. പിന്നെ അതിന് ഞാൻ അത് വൈറാലായി. എന്താണ് ഞാൻ ഒരാൾ അതിന് ഞങ്ങൾക്ക് പോകണം പോലീസ് വരുന്നില്ല. അങ്ങനെ വന്നിട്ട് ഒരാൾക്ക് പോലീസ് സ്റ്റേഷൻ പോയി വിളിച്ച് കൊണ്ടുപോയിട്ട് പാലക്കാരെല്ലാം വന്നിട്ടെല്ലാം കൊണ്ടുപോയിട്ട് അവനെ ಇದೆಲ್ಲ ಎದಿಟ್ಟು ಸಭೆ ಜಾಬ್ 10 ಮಣಿಗೆ ಹೋಗಿ 5 ಮಣಿಗೆ ಬಂದು ಆರೋಪಿನಿಂದ ಅರೆಸ್ಟ್ ಆಗ್ತದೆ. ಅದೆಲ್ಲ ಒಂದು ಕೀಸಲ್ಲಿ ಪೈಸೆ ಉಂಟು ಕೊಡ್ತೇನೆ. അതിന് പർസനെ എടുത്തില്ല പൈസ. ಇಲ್ಲ ഇവിടെ ഒരു 1.5 കിലോമീറ്റർ ഉണ്ട്. ചങ്ങായിമാരെല്ലാം എൻ്റെ ഒക്കെ ക്ലാസ്മേറ്റ് മുന്നേ അവർ അവനെ പിടിപ്പിച്ചു ഫുള്ള് രണ്ട് ಈಜಿನ ಕೃತ್ಯ ವಾವೂರುಡ್ಲ ಆಯರಬಲ್ಲಿ ಇಂದೇನು ತಂಗ್ಳು ಖಂಡಿಸಾವ ಪಂಡದು ಜಿಲ್ಲಾ ಸಂಚಾಲಕರು ಸಲೀಂ ಮೇಘ ತೆರಿಪಾಯರು. ಟಿಪ್ಪು ಸುಲ್ತಾನ್ ವತಿಯಿಂದ ನಾವು ಈ ಹುಡುಗನ ಮನೆಗೆ ಬಂದಿದ್ದೇವೆ. ಉತ್ತರ ಪ್ರದೇಶ ಆ ಕಡೆ ಎಲ್ಲ ಆಗ್ತಾ ಉಂಟು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಆಗಿರುವಾಗ ಇಂಥ ಒಂದು ಕೆಲಸ ಇನ್ನು ಮುಂದೆ ಯಾವ ಊರಲ್ಲೂ ಆಗಬಾರ್ದು. ಆ ವಿಷಯದಲ್ಲಿ ನಾವು ಟಿಪ್ಪು ಸುಲ್ತಾನ್ ವತಿಯಿಂದ ನಮ್ಮ ಎಲ್ಲ ಸಂಘಟನೆಗಳ ನಮ್ಮೆಲ್ಲ ಪದಾಧಿಕಾರಿಗಳಲ್ಲಿ ನಾವು ಒಗ್ಗೂಡಿ ಬಂದು ಆ ವಿಷಯದಲ್ಲಿ ನಾವು ಖಂಡಿಸ್ತೇವೆ. ಆ ಹುಡುಗನ ಮನೆಯವರಿಗೆ ನಾವು ಸಂತಾನ ಹೇಳಲಿಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಅದು ಅಲ್ಲದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ಇಲ್ಲಿ ಉಸ್ತುವಾರಿ ಸಚಿವರಾದ ಮಾನ್ಯ ಸ್ಫಟ ಶ್ರೀನಿವಾಸ ಪೂಜಾರಿ ಅವರಿಗೂ ಜಿಲ್ಲಾಧಿಕಾರಿಯವರಿಗೂ ನಾವು ಮನವಿಯನ್ನು ಮಾಡುತ್ತೇವೆ. ಇನ್ನು ಮುಂದೆ ಹೀಗೆ ಆದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಹಾಗೂ ನಮ್ಮ ಇಲ್ಲಿ ಮಾಜಿ ಉಸ್ತುವಾರಿ ಸಚಿವರಾದ ಮಾನ್ಯ VT ಖಾದರ್ ಅವರಿಗೂ ನಾವು ಮನವಿಯನ್ನು ಮಾಡುತ್ತೇವೆ. ಇನ್ನು ಮುಂದೆ ಇಂಥ ಕೆಲಸ ಯಾರು ಕೂಡ ಮಾಡಬಾರದು. ಇದು ಮಾಡುವಂಥ ಕೆಲಸ ಅಲ್ಲ. ನಮ್ಮ ಮುಸ್ಲಿಮಾನರಲ್ಲಿ ಇಸ್ಲಾಂ ಎಂಬುದೊಂದು ಸೌಹಾರ್ದ ಒಂದು ಸಂದೇಶ ಆಗಿರುವಾಗ ನಾವು ಅಂಥ ಕೆಲಸಕ್ಕೆ ಯಾರಿಗೂ ಹೋಗುವುದಿಲ್ಲ. ಇವರು ಏನೆಲ್ಲ ಹೇಳ್ತಾರೆ ಲವ್ ಜಿಹಾದು ಅಂಥದ್ದು ಇದೆಲ್ಲ ಅದೊಂದು ಕಟ್ಟಿಕೊಂಡು ಅವರು ಮಾಡ್ತಾ ಇರುವಂಥ ಕೆಲಸ ಆಗಿರುವಾಗ ನಾವು ಇನ್ನು ಮುಂದೆ ಇವರು ಏನಾದರೂ ಇಂಥ ಕೆಲಸವನ್ನು ಮರುಕಳಿಸಿದರೆ ನಾವು ಉಗ್ರ ಹೋರಾಟವನ್ನು ಟಿಪ್ಪು ಸುಲ್ತಾನ್ ವತಿಯಿಂದ ಮಾಡ್ತೇವೆ ಎಂದು ವೇದಿಕೆದ ಕಾರ್ಯಕಾರಿ ಸದಸ್ಯರು ಮೊಹಮ್ಮದ್ ಆಲಿ ವಲವೂರು ಬೊಕ್ಕ ಈರಾ ಪಂಚಾಯತ್ ಸದಸ್ಯರು ಇಬ್ರಾಹಿಂ ಈ ಘಟನೆಯನ್ನು ಖಂಡಿಸಾಯರು. ಬಂದ ಕೂಡಲೇ ಎಸ್ಐಗೆ ಅವರು ಫೋನ್ ಮಾಡಿ ಎಸ್ಐ ಅವರು ವಾರಂಟರ್ ರಜೆಯಲ್ಲಿದ್ದಾರೆ, ಟ್ರಾಫಿಕ್ ಎಸ್ಐ ಅವರಿಗೆ ಚಾರ್ಜ್ ಇದೆ, ರಾತ್ರಿ ಬಂದು ಹುಡುಗನ ಅಜ್ಜಿ ಮನೆಯಲ್ಲಿ ಹಾಗೆ ಫೋನ್ ಮಾಡಿದರು. ನಂಬರ್ ಒಟ್ಟಿಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಫ್.ಐ.ಆರ್ ಮಾಡ್ತೇನೆ. ಕಂಪ್ಲೇಂಟ್ ರಾತ್ರಿ ತಗೊಂಡೋಗಿ ಬೆಳಿಗ್ಗೆ 5ವರೆಗೆ ಎಫ್.ಐ.ಆರ್ ಮಾಡಿದ್ದಾರೆ. ಆವತ್ತೇ ರಾತ್ರಿ ಎಫ್.ಐ.ಆರ್ ಮಾಡೋ ಮೊದಲೇ 3 ಅರೆಸ್ಟ್ ಮಾಡಿ ನಿನ್ನೆ ಪ್ರಮುಖ ಆರೋಪಿಯನ್ನು ಬಂಧಿಸಿದ್ದಾರೆ. ಬೆಳಿಗ್ಗೆ ಜಿಲ್ಲಾ ಸದಸ್ಯರು ಕನ್ಯಾಣ ಉಸ್ತಾದವರು ಸಕಾಪಿಯವರೆಲ್ಲ ಬಂದು ಹುಡುಗನಿಗೆ ಧೈರ್ಯ ತುಂಬಿ ನಾವು ಹೋಗಿದ್ದೇವೆ. ಮುಂದೆ ಕೂಡ ಅವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಾವಿಂದು ಇತ್ತೀಚೆಗೆ ನಡೆದಂತಹ ಕಾಡು ಮಠದಲ್ಲಿ ನಡೆದಂಥ ಒಂದು ಘಟನೆಯ ಮನೆಗೆ ಬಂದಿದ್ದೇವೆ. ಸರಿಸುಮಾರು 17 ವರ್ಷ ಪ್ರಾಯದ ಒಬ್ಬ ವಿದ್ಯಾರ್ಥಿಯನ್ನು ಆತನ ಹಳೆಯ ಸಹಪಾಠಿಗಳ ಮುಖಾಂತರ ಕನ್ಯಾಣದ ಒಬ್ಬ RSS ಆಗಿರ್ಬೋದು ಅಥವಾ ಬಜರಂಗ ದಳದ ಕಾರ್ಯಕರ್ತನಾಗಿರ್ಬೋದು ಅವನನ್ನು ಕರೆದುಕೊಂಡು ಹೋಗಿ ಅವನನ್ನು ಹೊಡೆದು ಬಡಿದು ಅವನಲ್ಲಿರುವಂತಹ ಹಣವನ್ನೆಲ್ಲ ಕಿತ್ತೊಗೆದು ಜೈ ಶ್ರೀರಾಮ್
ಎಂದು ಹೇಳಿ ಅವನನ್ನು ಬಲವಂತ ಮಾಡುವಂಥದ್ದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕೇಳಿದ್ದೇವೆ. ನಾವೆಂದು ಅವನ ಮನೆಗೆ ಬಂದಾಗ ವಿಷಯ ಎಲ್ಲ ಕೇಳಿದಾಗ ಆ ಹುಡುಗನ ತಂದೆಯು ಕೂಡ ನಮಗೆ ಎಲ್ಲ ವಿಷಯಗಳನ್ನೆಲ್ಲ ಹೇಳಿದರು. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆಯಾಗಿತ್ತು, ಬುದ್ಧಿವಂತರ ನಾಡಾಗಿತ್ತು. ಅದು ಇತ್ತೀಚೆಗೆ ಕೆಲವೊಂದು ಎಡಬಿಡಂಗಿಗಳ ಒಂದು ಕಾರಣದಿಂದಾಗಿ ಇಂದು ಕೋಮು ಸೂಕ್ಷ್ಮವಾದಂತಹ ಪ್ರದೇಶವಾಗಿ ಮಾರ್ಪಟ್ಟಿದೆ. ನಾವು ಭಾರತೀಯರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಜಾತಿ ಧರ್ಮ ಮತಗಳನ್ನೆಲ್ಲ ಬದಿಗಿಟ್ಟು ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ನಾವು ಶ್ರಮಿಸಿದ್ದೇವೆ. ಇದಕ್ಕೆ ನಾವಿಂದು ಬಂದಿರುವುದು ಹಜರತ್ ಟಿಪ್ಪು ಸುಲ್ತಾನ್ ಮಹಾವೇದಿಕೆಯ ವತಿಯಿಂದ ಆಗಿರ್ತದೆ. ನಮ್ಮ ದೇಶ ಸ್ವಾತಂತ್ರ್ಯವಾಗಬೇಕೆಂದು ಹೋರಾಡಿದಂತಹ ಒಬ್ಬ ಧೀರ ಆಗಿದ್ದಾರೆ ಟಿಪ್ಪು ಸುಲ್ತಾನ್ರವರು. ಮೈಸೂರಿನ ಹುಲಿ ಎಂದು ಖ್ಯಾತಿವೇತ್ತರಾದಂತಹ ಟಿಪ್ಪು ಸುಲ್ತಾನ್ರು ಒಬ್ಬ ಸರ್ವಧರ್ಮ ಸಮನ್ವಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರ ಆಸ್ಥಾನದಲ್ಲಿದ್ದವರು ಹೆಚ್ಚಿನವರು ಹಿಂದೂ ಸಹೋದರರಾಗಿದ್ದರು. ಅವರ ಆ ಒಂದು ಕೋಮು ಸಾಮರಸ್ಯಕ್ಕೆ ನಾವಿಂದು ಶ್ರೀರಂಗಪಟ್ಟಣದಲ್ಲಿ ನೋಡುವಂಥ ಶ್ರೀರಂಗನಾಥ ದೇವಾಲಯ ಆಗಿರ್ಬೋದು, ಶೃಂಗೇರಿಯ ಶಾರದಾ ಪೀಠವಾಗಿರ್ಬೋದು, ಇದೆಲ್ಲವೂ ಕೂಡ ಟಿಪ್ಪು ಸುಲ್ತಾನರ ಪರಧರ್ಮ ಸಹಿಷ್ಣುತೆಗೆ ಒಂದು ನಿದರ್ಶನವಾಗಿದೆ. ಇಂತಹ ಒಂದು ನಾಡಲ್ಲಿ ಒಬ್ಬ ಅನ್ಯ ಧರ್ಮೀಯ ವ್ಯಕ್ತಿಯನ್ನು ನೀನು ಜೈ ಶ್ರೀರಾಮ್ ಹೇಳುವಂತೂ ಬಲವಂತಪಡಿಸುವುದು ಅದು ಯಾರೂ ಸಹಿಸುವಂಥದ್ದಲ್ಲ. ನಾವು ಮುಸ್ಲಿಮರಾದವರು, ನಾವು ಶಾಂತಿ ಪ್ರಿಯರು. ನಮ್ಮ ಧರ್ಮ ಕಲಿಸಿಕೊಡೋದು ಕೂಡ ಅಷ್ಟೇ, ಲಾ ಇಕ್ರಾಹ ಫಿದ್ದೀನಿ, ಧರ್ಮದಲ್ಲಿ ಬಲವಂತ ಇರಬಾರದು. ಅದೇ ರೀತಿ ಹಿಂದೂ ಧರ್ಮವು ಕೂಡ ತಿಳಿಸುವುದು ಕೂಡ ಅದನ್ನೇ. ಶ್ರೀರಾಮನು ಹೇಳ್ತಾನೆ, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತ ನಿರಾಮಯ, ಸರ್ವೇ ಭದ್ರಾಣಿ ಕಶ್ಚಿತ್ ಮಾ ಕಶ್ಚಿತ್ ದುಃಖ ಭಾಗಭವೇತ್. ಈ ವಿಶ್ವದಲ್ಲಿರುವವರು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ದುಃಖ ದುಮ್ಮಾನಗಳಿಂದ ದೂರವಾಗಿರಬೇಕು ಎನ್ನುವಂತಹ ಒಂದು ಆಶಯವಾಗಿದೆ ಶ್ರೀರಾಮನದ್ದು. ಅಂತಹ ಒಂದು ದೇವೋದಾತ್ತ ಭಾವನೆ ಇದ್ದಂತಹ ಹಿಂದೂ ಧರ್ಮದ ಇಂದಿನ ಅನುಯಾಯಿಗಳು ಈ ಒಂದು ಕಾರ್ಯಕ್ಕೆ ಇಳಿದಿರುವುದು ನಿಜಕ್ಕೆ ಒಂದು ಬೇಸರದ ಸಂಗತಿಯಾಗಿದೆ. ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಒಬ್ಬ ನಿರ್ಜನವಾದಂತಹ ಪ್ರದೇಶಕ್ಕೆ ಕೊಂಡು ಹೋಗಿ ಆತನನ್ನು ಹೊಡೆದು ಜೈ ಶ್ರೀರಾಮ್ ಹೇಳು ಎಂದು ಹೇಳುವಂಥದ್ದು ನಿಜಕ್ಕೂ ಸಹಿಸುವಂಥದ್ದಲ್ಲ. ಯಾಕೆಂತ ಹೇಳಿದರೆ ಅವರವರ ಧರ್ಮ ಅವರವರಿಗೆ ಮೇಲು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಉಪಾಧ್ಯಕ್ಷರು ಮುನೀರ್ ಅಸೈಗೋಳಿ, ಪ್ರಧಾನ ಕಾರ್ಯದರ್ಶಿ ನಿಸಾರ್ ಪರಂಗಿಪೇಟೆ, ಮಾಧ್ಯಮ ಕಾರ್ಯದರ್ಶಿ ಅಶ್ರಫ್ ಸಕಾಪಿ ಕುರ್ನಾಡು, ಜಿಲ್ಲಾ ಕಾನೂನು ಸಲಹಾ ಸಂಚಾಲಕರು ಆರ್.ಕೆ. ಮದನಿ ಅಮ್ಮೆಂಬಳ, ಸಂಘಟನಾ ಕಾರ್ಯದರ್ಶಿ ಕರೀಂ ಬೊಳ್ಳಾಯಿ ಮುತಾಲಗಿಡಿದರು. ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ವತಿಯಿಂದ ನಾವು ಇವತ್ತು ಅಮಾಯಕವರ್ಗರು ವಿದ್ಯಾರ್ಥಿಗೆ ಬಲವಂತವಾಗಿ ಜೈ ಶ್ರೀರಾಮ್ ಹೇಳಬೇಕು ಎಂಬುದನ್ನು ಹೇಳಿದಂಥ ಒಂದು ಘಟನೆ ಅದರ ಬಗ್ಗೆ ಸವಿವರವಾಗಿ ನಮ್ಮ ಸಾಹಿತಿಗಳು ಖ್ಯಾತ ಚಿಂತಕರಾಗಿರತಕ್ಕಂಥ ಡಿ ಅಬೂಬಕರ್ ಹಾಜಿ ಖೈರಂಗಲ್ ಅದರ ಬಗ್ಗೆ ಸವಿವರವಾಗಿ ವಿವರಿಸಿದರು. ಆದರೂ ಭಾಳಷ್ಟು ಒಂದು ನೋವು ತರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಒಂದು ಮುಗ್ಧ ಓರ್ವ ಯುವಕನಿಗೆ, ಒಂದು ಮುಗ್ಧ ಓರ್ವ ಹುಡುಗನಿಗೆ ಬಲವಂತವಾಗಿ ಹೇಳಿಸಿ ಹೊಡೆದದ್ರ ಬಗ್ಗೆ ನನಗೆ ತುಂಬ ನೋವಿದೆ. ಇಂತಹ ಘಟನೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಭಾರತದ ಯಾವ ಮೂಲೆಯಲ್ಲಿಯೂ ಇಂಥ ಒಂದು ಘಟನೆ ಈ ಥರ ಏನು ನಡೆಯಬಾರದು. ಇನ್ನು ಒಂದು ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆಯು ಮರಳು ಕಲಿಸಿ ನಡೆದರೆ ನಾವು ನಮ್ಮ ಟಿಪ್ಪು ಸುಲ್ತಾನ್ ಈ ವೇದಿಕೆಯ ವತಿಯಿಂದ ತೀವ್ರವಾಗಿ ಖಂಡಿಸುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆ ಇದೆಯೋ ಅದರ ಬಗ್ಗೆ ಖಂಡಿಸುವುದರೊಂದಿಗೆ ಅದಕ್ಕೆ ಕಾನೂನುಬದ್ಧವಾದಂತಹ ಕ್ರಮವಾಗಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿಯೂ ಈ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾನು ಕಾನೂನು ಸಲಹಾ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ನಾನು ಈ ಮಾಹಿತಿಯನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಇನ್ನು ಮುಂದೆ ಯಾವುದೇ ಓರ್ವ ಮುಸಲ್ಮಾನರಿಗೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಒಂದು ನೋವು ಮಾಡಿದಲ್ಲಿ ನಮಗೆ ಸಹಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಿ ಮನವಿ ಮಾಡೋದರೊಂದಿಗೆ ನಾವು ಈ ವಿದ್ಯಾರ್ಥಿಯನ್ನು ಇವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಬಹಳಷ್ಟು ನೋವು ಕೂಡ ಇದೆ. ಇಂತಹ ಘಟನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲಿಯೂ ನಡೆಯಬಾರದು. ನಡೆದರೆ ಸೂಕ್ತವಾದ ಕಾನೂನು ಕ್ರಮ ನಡೆಸಲು ನಾವು ಅದಕ್ಕೆ ಬೇಕಾಗಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀಮಾನ್ ಯಡಿಯೂರಪ್ಪರವರಿಗೂ
ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೂ, ದಕ್ಷಿಣ ಕನ್ನಡ ಜಿಲ್ಲೆ MP ಆಗಿರತಕ್ಕಂಥ ನಳಿನ್ ಕುಮಾರ್ ಪಾಟೀಲ್ರವರಿಗೂ, ನಮ್ಮ ಇಲ್ಲಿನ MLA ಆಗಿರತಕ್ಕಂತಹ ರಾಜೇಶ್ ನಾಯ್ಕರವರಿಗೂ ನಾವು ಮನವಿ ಕೊಟ್ಟು ಇದರ ಬಗ್ಗೆ ಕರ್ನಾಟಕ ರಾಜ್ಯದ ಮಾಜಿ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶ್ರೀಮಾನ್ UT ಖಾದರ್ ಸಾಹೇಬ್ರವರಿಗೆ ಈ ಮಾಹಿತಿಯನ್ನು ನಾವು ತಿಳಿಸಿ ಇದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ತೆಗೆಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿ